ಕೊರೋನಾ ಹಿನ್ನೆಲೆಯಲ್ಲಿ ಹಿನ್ನಡೆಯಾಗಿರುವ ಪೌತಿ ಅದಾಲತ್ನ ಕೂಡಲೇ ಪುನರಾರಂಭಿಸಿ 3 ತಿಂಗಳೊಳಗೆ ಫಲಾನುಭವಿಗಳಿಗೆ ದಾಖಲೆ ನೀಡಿ ಪ್ರಕರಣ ಮುಕ್ತಾಯ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ ಜಿ ಜಗದೀಶ್ ತಿಳಿಸಿದ್ದಾರೆ. ಮಿನಿ ವಿಧಾನಸೌಧದಲ್ಲಿ ಅಧಿಕಾರಿಗಳೊಂದಿಗೆ ಕಂದಾಯ ಇಲಾಖೆಯ 18 ವಿಭಾಗದ ಕೆಲಸ ಕಾರ್ಯಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರತಿ ತಿಂಗಳು ಎಲ್ಲಾ ತಾಲೂಕಿನಲ್ಲೂ ಕೂಡ ಪೌತಿ ಅದಾಲತ್ ನಡೆಸಲಾಗ್ತಾ ಇದೆ. ಆಕ್ಷೇಪ ಬಂದಲ್ಲಿ ತಹಶೀಲ್ದಾರ್ ವಿಚಾರಣೆ ನಡೆಸಿ ಆದೇಶ ಮಾಡ್ತಾರೆ. ಪಹಣಿ ಪತ್ರದ ಕಾಲಂ 3-9 ಹೊಂದಾಣಿಕೆಯಾಗದ 20 ಪ್ರಕರಣ ಜಿಲ್ಲೆಯಲ್ಲಿ ಬಾಕಿ ಇದ್ದು ಆದ್ಯತೆ ಮೇಲೆ ವಿಲೇವಾರಿ ಮಾಡಲು ಸೂಚನೆ ನೀಡಲಾಗಿದೆ. 1000ಕ್ಕೂ ಹೆಚ್ಚು 11 ಈ ನಕ್ಷೆ ಅರ್ಜಿ ವಿಲೇವಾರಿಗೆ ಬಾಕಿ ಇದ್ದು 1 ತಿಂಗಳೊಳಗೆ ಎಲ್ಲಾ ಪ್ರಕರಣಗಳನ್ನು ಮುಗಿಸಲು ಸೂಚಿಸಲಾಗಿದೆ ಎಂದರು. ಅನಧಿಕೃತ ಕಾರ್ಯಗಳು ನಡೆಯಬಾರದು ಅಂತ ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ಕರೆದು ಸೂಚನೆಯನ್ನು ಕೊಟ್ಟಿದ್ದೇವೆ. ಇನ್ನು ಕೆಂಪು ಕಲ್ಲಿನ ವಿಷಯಕ್ಕೆ ಬಂದರೆ ಇಡೀ ಭಾಗದ ಸಮಸ್ಯೆ ಅದು ಕೆಂಪು ಕಲ್ಲಿನ ವಿಷಯದಲ್ಲಿ. ಈಗಾಗಲೇ ಕೆಂಪು ಕಲ್ಲಿನ ವಿಷಯದಲ್ಲಿ ಯಾರು ಅನುಮತಿ ಇಲ್ಲದೆ ಮಾಡ್ತಾರೆ ಅಂಥವುಗಳನ್ನೆಲ್ಲ ಸಂಪೂರ್ಣ ನಿಲ್ಲಿಸಬೇಕಂತ ಹೇಳಿದ್ದೀವಿ. ಅನುಮತಿಯನ್ನು ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದೀನಿ. ಯಾರಾದರೂ ಅನುಮತಿಗೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಬೇಗ ಸಿಗುವಂತೆ ಮಾಡಬೇಕು ಅನ್ನೋದು ಜಿಲ್ಲಾಡಳಿತದ ಆಶೆಯಾಗಿದೆ. ಯಾಕೆಂದರೆ ಮನೆ ಕಟ್ಟಲಿಕ್ಕೆ ಕೆಂಪು ಕಲ್ಲು ಬೇಕಾಗ್ತದೆ. ಹಾಗಾಗಿ ಸರ್ಕಾರದ ಅಧಿಕೃತ ಪರ್ಮಿಷನ್ ತೆಗೆದುಕೊಂಡು ಸರ್ಕಾರಕ್ಕೆ ರಾಯಲ್ಟಿ ತುಂಬಿ ಯಾರು ಮಾಡ್ತಾರೆ ಅವರು ಮಾಡ್ಬೋದು. ಅದು ಖಾಸಗಿ ಜಾಗದಲ್ಲಿ ಮಾತ್ರ. ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗದಲ್ಲಿ ಕೆಂಪು ಕಲ್ಲು ಕಡಿಯೋದಕ್ಕೆ ನಾವು ಯಾವ ಕಾರಣಕ್ಕೂ ಅನುಮತಿಯನ್ನು ಕೊಡೋದಿಲ್ಲ. ಇದುವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಅಂಥದ್ದು ಯಾರಾದರೂ ಅನುಮತಿ ಕೇಳಿದರೆ ಅದನ್ನು ಕೊಡೋದಿಲ್ಲ. ಖಾಸಗಿ ಜಾಗದಲ್ಲಿ ಅವರ ಸ್ವಂತ ಜಮೀನಿನಲ್ಲಿ ಅವರು ಉಳುಮೆಗೆ ಯೋಗ್ಯ ಮಾಡಿಕೊಳ್ಳಿಕ್ಕೆ ಅದನ್ನು ಕೆಂಪು ಕಲ್ಲನ್ನು ತೆಗೆದು ತೋಟ ಮಾಡಲಿಕ್ಕೆ ಯಾರು ಅವಕಾಶವನ್ನು ಕೇಳ್ತಾರೆ ಅಂಥವರಿಗೆ ನಮಗೆ ಆ ಮೈನ್ಸ್ ಆ್ಯಕ್ಟಲ್ಲಿ ಅವಕಾಶ ಇದೆ. 3A ಅದರಲ್ಲಿ ಕೊಡಬೇಕು ಅಂತ ಅವರಿಗೆ ಜಿಯಾಲಜಿಸ್ಟ್ಗೆ ಸೀನಿಯರ್ ಜಿಯಾಲಜಿಸ್ಟ್ಗೆ ಅವಕಾಶ ಇದೆ. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಕುಂದಾಪುರ ಉಪವಿಭಾಗಾಧಿಕಾರಿ ಕೆ ರಾಜು, ತಹಶೀಲ್ದಾರ್ ಆನಂದಪ್ಪ, ಎಚ್ ನಾಯ್ಕ ಭಾಗಿಯಾಗಿದ್ದರು.